ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಂಗಳೂರಿಗೆ ಹೋಗ್ತಾ ಇದ್ದೇವೆ. ಕಸಿನ್ಸ್ ಎಲ್ಲ ಸೇರಿ ಹೋಗ್ತಾ ಇದ್ದೇವೆ. ಅದರ ವ್ಲಾಗನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಇದು ದಸರಾ ಟೈಮ್ನ ವಿಡಿಯೋ, ಬಟ್ ನಾನು ಇವಾಗ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸಾರಿ. ಇದೇ ರೀತಿ ತುಂಬ ವೀಡಿಯೋಸನ್ನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೇನೆ, ಬಟ್ ಯಾವುದನ್ನು ಕೂಡ ಎಡಿಟು ಮಾಡಲಿಲ್ಲ, ಅಪ್ಲೋಡ್ ಮಾಡಲಿಲ್ಲ. ಇನ್ನೊಂದೊಂದು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಇಲ್ಲಿ ನಾವು ದಸರಾ ಟೈಮಲ್ಲಿ ಹೋಗಿದ್ದೀವಿ. ಇದು ಕುದ್ರೋಳಿ ದೇವಸ್ಥಾನದ್ದು. ಅದಾದಮೇಲೆ ತುಂಬ ಪ್ಲೇಸಸ್ಗೆಲ್ಲ ಹೋಗಿದ್ದೇವೆ. ಅದರದ್ದೆಲ್ಲ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೇನೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಚಪ್ಪಲ್ ಹಾಕಿದ್ರು. ಬ್ಯಾಟಿಂಗ್ ಸ್ಟಾರ್ಟ್. ನೆಕ್ಸ್ಟ್ ನಾವು ಮಾಲಿಗೆ ಹೋಗಿದ್ದೇವೆ, ಸುಮ್ಮನೆ ಹೀಗೇನೆ ನೋಡ್ಕೊಂಡು ಬರುವ ಅಂತ. ಸೊ ಅದರದ್ದು ಕೂಡ ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೇನೆ. ಅದಾದಮೇಲೆ ನೆಕ್ಸ್ಟ್ ನಾವು ಕದ್ರಿ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ದೇವೆ. ಸೊ ಅದರ ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದೇವೆ. ಇಲ್ಲಿ ಒಂದು 5-6 ಫೋಟೋಸ್ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾವು ಹೋದದ್ದು ಬೊಂಡ ಫ್ಯಾಕ್ಟ್ರಿಗೆ. ಅಡ್ಯಾರಲ್ಲಿ ಬೊಂಡ ಫ್ಯಾಕ್ಟ್ರಿ ಉಂಟು. ಸೊ ಅದು ತುಂಬಾ ಫೇಮಸ್ ಆಗಿದೆ. ನಾನು ಕೂಡ ಒಂದು ಸರಿ ಕೂಡ ಅಲ್ಲಿ ಹೋಗಿರಲಿಲ್ಲ. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ. And regulations. At Bonda. ನೆಕ್ಸ್ಟ್ ಬೊಂಡ ಫ್ಯಾಕ್ಟ್ರಿಯಿಂದ ನಾವು ಡೈರೆಕ್ಟಾಗಿ ಅಡ್ಯಾರ್ ಹಿಲ್ಸಿಗೆ ಬಂದಿದ್ದೇವೆ. ಆ್ಯಂಡ್ ಸಂಜೆ ಟೈಮಲ್ಲಿ ಹಿಲ್ಸ್ ನೋಡಲಿಕ್ಕೆ ಕೂಡ ಚೆಂದ ಇರ್ತದೆ. ಇಲ್ಲಿ ವ್ಯೂ ತುಂಬ ಚೆಂದ ಉಂಟು. ನೀವು ಕೂಡ ಆ ಕಡೆ ಹೋದಾಗ ಒಮ್ಮೆ ಟ್ರೈ ಮಾಡಿ. ಎಲ್ಲಿಗೋದ್ರೂ ಫೋಟೋ ಕ್ಲಿಕ್ ಮಾಡೋದು ಒಂದು ಬಿಡಲಿಲ್ಲ. ಇಲ್ಲಿ ಕೂಡ ಅಷ್ಟೇ, ಎಲ್ಲರೂ ಫೋಟೋಸನ್ನೆಲ್ಲ ತೆಕ್ಕೊಂಡು ಹಾಗೆ ವ್ಯೂಸನ್ನು ನೋಡಿಕೊಂಡು ಅಲ್ಲಿಂದ ಹೊರಟ್ವಿ.